ಕಾಗೆಗಳನ್ನ ಅಪಶಕುನ ಎಂದುಕೊಳ್ಳೋರೆ ಜಾಸ್ತಿ. ಶ್ರಾದ್ದಕ್ಕೆ ತುಳುನಾಡಿನಲ್ಲಿ ಕಾಗೆ ಬಂದಿಲ್ಲವೆಂದ್ರೆ ಏನೋ ಅಪಶಕುನ ಕಾದಿದೆ. ಹೀಗಾಗಿ ಮೃತರ ಆತ್ಮಕ್ಕೆ ಶಾಂತಿ ಸಿಕ್ಕಿಲ್ಲ ಎಂದುಕೊಳ್ಳೋದು ಇದೆ. ಇನ್ನು ಶನಿಯ ವಾಹನವು ಕಾಗೆಯಾದ್ದರಿಂದ ಕಾಗೆಗಳ ಬಗ್ಗೆ ಹಿಂದಿನಿಂದಲೂ ಶುಭಶಕುನ ಅಪಶಕುನ ಎರಡೂ ರೂಢಿಯಲ್ಲಿದೆ. ಆದರೆ ಕಾಸರಗೋಡಿನ ಕೊರುವೈಲು ಎಂಬಲ್ಲಿ ಕಾಗೆಗಳಿಗೆ ಹೊತ್ತು ಹೊತ್ತು ಅನ್ನ ನೀಡುವ ಅಮ್ಮ ಒಬ್ಬರಿದ್ದಾರೆ. ಅವರು ಕರೆದ ಕೂಡಲೇ ಓಡಿ ಬರುವ ಹತ್ತಾರು ಕಾಗೆಗಳು ಅವರ ಕೈಯಿಂದಲೇ ಅನ್ನ ಪಡೆದು ತಿಂದು ಹಾರಿ ಹೋಗುವಷ್ಟರ ಮಟ್ಟಿಗೆ ಬಾಂಧವ್ಯ ಬೆಳೆದಿದೆ. ಕೊರುವೈಲು ನಿವಾಸಿ ಹೇಮಲತಾ ಅವರು ಗೃಹಿಣಿ. ಇವರ ಪತಿ ಸೋಮನಾಥ್ ನಾಯಕ್ ನಿವೃತ್ತ ಬ್ಯಾಂಕ್ ಉದ್ಯೋಗಿ. ತಮ್ಮ ಮನೆಯ ಕಾಂಪೌಂಡ್ ಗೋಡೆಯ ಮೇಲೆ ಬಂದು ಕೂಡ್ತಾ ಇದ್ದ ಕಾಗೆಗಳಿಗೆ ಅನ್ನ ನೀಡ್ತಾ ಇದ್ದ ಇವರು ಕಳೆದ 20 ವರ್ಷಗಳಿಂದ ನಿರಂತರ ಪ್ರತಿನಿತ್ಯ ಬೆಳಗ್ಗೆ ಸಂಜೆ ಅನ್ನ ಹಾಕಲು ಶುರು ಮಾಡಿದ್ರು. ಅಂದಿನಿಂದ 20ರಿಂದ 30ರಷ್ಟು ಕಾಗೆಗಳು ಬಂದು ಸೇರ್ತಾ ಇದ್ದು ನಿತ್ಯ ಕಾಗೆಗಳಿಗೆ ಅನ್ನ ದಾಸೋಹ ಮಾಡ್ತಾ ಇದ್ದಾರೆ. ಅನ್ನ ತಿಂದು ಖುಷಿಯಿಂದ ಹಾರಿ ಹೋಗುವುದನ್ನು ನೋಡಲು ಸಂತೃಪ್ತಿಯಾಗುತ್ತೆ ಅನ್ನೋದು ಹೇಮಲತಾ ಅವರ ಮನದಾಳದ ಮಾತು. ನಶಿಸ್ತಾ ಇರುವ ಕಾಗೆ ಸಂತತಿ ಇದರ ಪ್ರಯತ್ನದಿಂದಾಗಿ ಹೆಚ್ಚಾಗ್ತಾ ಇದ್ದು ಸಾರ್ವಜನಿಕರ ಶ್ಲಾಘನೆಗೆ ಪಾತ್ರರಾಗಿದ್ದಾರೆ. Ini semua